ಶಿವನಿಗೂ ಹಾಗೂ ಸರ್ಪಕ್ಕೂ ಅವಿನಾಭಾವ ಸಂಬಂಧವಿದೆ. ಶಿವನ ಕುತ್ತಿಗೆ ಮೇಲಿನ ಸರ್ಪವು ಜನನ ಮತ್ತು ಪುನರುತ್ಥಾನದ ಚಕ್ರವನ್ನ ಪ್ರತಿನಿಧಿಸುತ್ತದೆ. ಎಲ್ಲಿ ಶಿವ ಇರುತ್ತಾನೋ ಅಥವಾ ಎಲ್ಲಿ ಲಿಂಗಗಳು ಇರುತ್ತವೆಯೋ ಅಲ್ಲಿ ನಾಗರಾಜ ಕೂಡ ಇರೋದು ಸಹಜವೇ. ಅಂತಹದೇ ಒಂದು ಘಟನೆ ಮಂಜುನಾಥ ನೆಲೆಸಿರುವ ಧರ್ಮಸ್ಥಳದಲ್ಲೂ ಕೂಡ ಪ್ರತಿ ವರ್ಷ ನಡೆಯುತ್ತಾನೆ ಇರುತ್ತದೆ. ಶಿವರಾತ್ರಿ ಹಾಗೂ ನಾಗಪಂಚಮಿಯ ಸಂದರ್ಭದಲ್ಲಿ ಈ ವಿಚಿತ್ರ ಹಾಗೂ ಅಪರೂಪದ ಸಾರಿಬಾಳ ಹಾವು ಅಲ್ಲಿ ಕಾಣಿಸಿಕೊಳ್ಳುತ್ತದೆ. ಇಂತಹ ಒಂದು ಅಪರೂಪದ ವಿಸ್ಮಯವನ್ನ ನೋಡಲು ಜನರು ಅಲ್ಲಿ ದೌಡಾಯಿಸುತ್ತಾರೆ. ಕೆಲವೊಮ್ಮೆ ಇದು 6 ಹೆಡೆಗಳನ್ನ ತೋರಿಸಿ ಜನರಿಗೆ ದರ್ಶನವನ್ನ ಕೂಡ ನೀಡುತ್ತದೆ. ಭಾರತದ ಪುರಾಣದಲ್ಲಿ ಹಾವುಗಳಿಗೆ ವಿಶೇಷವಾದ ಮಹತ್ವವನ್ನ ನೀಡಲಾಗಿದೆ. ನಾಗರ ಹಾವನ್ನ ದೇವರ ಅವತಾರವೆಂದು, ಅದರ ಹಣೆಯಲ್ಲಿ ವಜ್ರ ಅಂದ್ರೆ ನಾಗಮಣಿ ಇದೆ ಎಂದು ಮತ್ತು ಅದನ್ನ ಆರಾಧನೆ ಮಾಡುವುದರಿಂದ ಹಲವಾರು ಕಾಯಿಲೆಗಳು ಗುಣವಾಗುತ್ತವೆ ಎಂದು ನಂಬಿಕೆ ಇದೆ. ಹಿಂದೂ ಪಂಚಾಂಗದ ಪ್ರಕಾರ ಎಲ್ಲ ಹಬ್ಬಗಳಿಗೆ ಮುನ್ನಡೆಯಂತೆ ಬರುವ ಹಬ್ಬವೇ ಅದು ನಾಗರ ಪಂಚಮಿ. ಶ್ರಾವಣ ಶುದ್ಧ ಪಂಚಮಿಯಿಂದ ಆಚರಿಸಲ್ಪಡುವ ಈ ಹಬ್ಬ ಮುಂದೆ ಬರಲಿರುವ ಗಣೇಶ ಚತುರ್ಥಿ, ಕೃಷ್ಣ ಜನ್ಮಾಷ್ಟಮಿ, ನವರಾತ್ರಿ, ಊರಿನ ಜಾತ್ರೆಗೆ ಎಲ್ಲ ಶುಭ ಆಚರಣೆಗಳಿಗೆ ಮೊದಲ ಮೆಟ್ಟಲು. ನಾಗರ ಪಂಚಮಿ ಸಂಬಂಧಿಸಿದಂತೆ ಜನಪದ ಮತ್ತು ಪುರಾಣಗಳಲ್ಲಿ ಹಲವು ನಿಗೂಢ ಕಥೆಗಳಿವೆ. ಜನಪದ ಕಥೆಯ ಪ್ರಕಾರ ನಾಗರ ಪಂಚಮಿ ಬರುವುದು ಮುಂಗಾರಿನ ರಭಸದ ದಿನಗಳ ಮಧ್ಯೆ. ಈ ಕಾಲದ ಕೃಷಿ ಚಟುವಟಿಕೆಗಳು ಒಂದು ಹಂತ ತಲುಪಿರುತ್ತವೆ. ಈ ಕಾಲದಲ್ಲಿ ಕೀಟ ಮಿಡತೆಗಳ ಹಾವಳಿ ಅಧಿಕವಾಗಿರುತ್ತದೆ. ಅಷ್ಟೇ ಅಲ್ಲದೆ ಫಸಲು ತಿನ್ನಲು ಬರುವ ಇಲಿಗಳಿಗೂ ಕೊರತೆ ಇರುವುದಿಲ್ಲ. ಇವೆಲ್ಲದರಿಂದ ರೈತನ ಫಸಲನ್ನು ಕಾಪಾಡಲು ಹಾವುಗಳು ಬರುವುದು ಸಹಜವೇ. ಇಲಿ ಕಪ್ಪೆಗಳ ಅತಿಯಾದ ಹಾವಳಿ ನಿಯಂತ್ರಿಸುವ ನಾಗರ ಹಾವಿಗೆ ಪುಟ್ಟದೊಂದು ಧನ್ಯವಾದ ಹೇಳಲು ನಡೆಸುವ ಆ ಪೂಜೆಯೇ ನಾಗರ ಪಂಚಮಿ. ಸ್ಕಂದ ಪುರಾಣದಲ್ಲಿ ನಾಗರ ಪಂಚಮಿಯ ಬಗ್ಗೆ ಕೆಲ ಮಾಹಿತಿಗಳು ಸಿಗುತ್ತವೆ. ಶ್ರೀಕೃಷ್ಣನ ಮಗನಾದ ಸಾಂಬನು ಶಿವಸುತ ಸುಬ್ರಹ್ಮಣ್ಯನಲ್ಲಿ ನಾಗರ ಪಂಚಮಿಯನ್ನು ಯಾಕೆ ಆಚರಿಸಲಾಗುತ್ತದೆ ಎಂದು ಪ್ರಶ್ನೆ ಕೇಳಿದಾಗ ಈ ಒಂದು ಕುತೂಹಲ ಕಥೆಯನ್ನ ಹೇಳುತ್ತಾನೆ. ಹಿಂದೆ ದೇವಶರ್ಮ ಎಂಬ ಬ್ರಾಹ್ಮಣನಿದ್ದನು. ಆತನಿಗೆ 8 ಜನ ಗಂಡು ಮಕ್ಕಳು ಹಾಗೂ ಒಬ್ಬ ಹೆಣ್ಣು ಮಗಳು ಇದ್ದಳು. ಒಂದು ದಿನ ಗರುಡಿನಿಂದ ಹೆದರಲ್ಪಟ್ಟ ನಾಗರ ಹಾವೊಂದು ಈ ಕನ್ನಿಕೆಯ ಬಳಿ ಬಂದು ಆಶ್ರಯವನ್ನ ಕೇಳುತ್ತದೆ. ಭಕ್ತಿಯಿಂದ ಆ ಕನ್ನಿಕೆ ನಾಗರ ಹಾವಿಗೆ ಹಾಲು ಫಲವನ್ನು ಕೊಟ್ಟು ಭಕ್ತಿಯಿಂದ ಸಾಕುತ್ತಾಳೆ. ಇದಕ್ಕೆ ಪ್ರತಿಯಾಗಿ ಆ ನಾಗರ ಹಾವು ದಿನಂಪ್ರತಿ ಆಕೆಗೆ 1 ತೊಲೆ ಚಿನ್ನವನ್ನು ನೀಡುತ್ತದೆ. ಹೀಗೆಲ್ಲೂ ಒಂದು ದಿನ 8 ಗಂಡು ಮಕ್ಕಳಲ್ಲಿ ಒಬ್ಬನು ತುಂಬಾ ಬಂಗಾರ ಬೇಕೆಂದು ನಾಗರ ಹಾವನ್ನ ಪೀಡಿಸುತ್ತಾನೆ. ಹೀಗಾಗಿ ಆ ಹಾವನ್ನ ತನ್ನ ಕಾಲಿನಿಂದ ಒದೆಯುತ್ತಾನೆ. ಕೋಪಗೊಂಡ ನಾಗರ ಹಾವು ಅವನನ್ನು ಸೇರಿದಂತೆ ಇತರ 7 ಜನ ಗಂಡು ಮಕ್ಕಳನ್ನು ಕೊಂದು ಹಾಕಿ ಹೊರಟು ಹೋಗುತ್ತದೆ. ತನ್ನ ಅಣ್ಣಂದಿರ ಸಾವಿಗೆ ತಾನೇ ಕಾರಣನಾದೆ ಎಂದು ಆ ಕನ್ನಿಕೆ ದೇವರ ಸನ್ನಿಧಿಯಲ್ಲಿ ಶಿರಚ್ಛೇದನ ಮಾಡಲು ಮುಂದಾದಾಗ ಶ್ರೀಮನ್ನಾರಾಯಣನು ವಾಸುಕಿಗೆ ಆ ಸತ್ತ ಹುಡುಗರನ್ನು ಬದುಕಿಸಲು ಹೇಳುತ್ತಾನೆ. ಈ ರೀತಿ ಪುನಃ ಅಣ್ಣಂದಿರ ಜೀವನವನ್ನ ಮರಳಿ ಪಡೆಯುವುದರಲ್ಲಿ ಆ ಕನ್ನಿಕೆ ಯಶಸ್ವಿಯಾದ ಆ ದಿನವೇ ನಾಗರ ಪಂಚಮಿ. ಇದೇ ಕಾರಣ ಭಾರತದಲ್ಲಿ ಎಲ್ಲ ಹೆಣ್ಣು ಮಕ್ಕಳು ತಮ್ಮ ಅಣ್ಣ ತಮ್ಮಂದಿರಿಗಾಗಿ ವಯಸ್ಸು, ಆರೋಗ್ಯ, ಧನವನ್ನು ಬೇಡುವಂತಹ ಸಮಯವೇ ಈ ನಾಗರ ಪಂಚಮಿಯಾಗಿದೆ. ಇದೇ ಕಾರಣ ಮದುವೆಯಾಗಿ ಹೋದಂತ ಹೆಣ್ಣು ಮಕ್ಕಳನ್ನ ಅಣ್ಣ ತಮ್ಮಂದಿರು ಹೋಗಿ ಕರೆದುಕೊಂಡು ತವರೂರಿಗೆ ಕರೆದುಕೊಂಡು ಬರುತ್ತಾರೆ. ನಮ್ಮ ಪೂರ್ವಜಕರ ಕಾಲದಿಂದಲೂ ನಾಗರ ಪೂಜೆ ನಡೆದುಕೊಂಡ ಬಂದ ಸಂಪ್ರದಾಯ ವಿವಿಧ ಭಾಗಗಳಲ್ಲಿ ವಿವಿಧ ರೀತಿ ಇದೆ. ಹಿಂದೂ ಸಂಸ್ಕೃತಿಯ ಉತ್ಖನನ ತಾಣಗಳಲ್ಲಿ ಸಿಕ್ಕಿರುವ ಅನೇಕ ಅವಶೇಷಗಳು ಅಲ್ಲಿನ ಜನರು ನಾಗ ಅಂದ್ರೆ ಸರ್ಪ ಪೂಜೆ ಮಾಡುತ್ತಿದ್ದರು ಎಂದು ತಿಳಿದು ಬರುತ್ತದೆ. ಅವರ ನಂತರ ಬಂದಿರುವ ಅನೇಕ ರಾಜಮನೆತನಗಳು ಸರ್ಪವನ್ನ ವಿಶೇಷವಾಗಿ ಪೂಜಿಸುತ್ತವೆ ಹಾಗೂ ಅವರ ಆಸ್ತಿಯನ್ನ, ಅವರ ಖಜಾನೆಯನ್ನ, ಅವರ ಆಭರಣಗಳನ್ನ ಕಾಪಾಡಲು ನಾಗಬಂಧದ ಮೂಲಕವೇ ಅಂದರೆ ಸರ್ಪದ ಮೂಲಕವೇ ಅವುಗಳನ್ನ ಕಾಪಾಡುತ್ತಿದ್ದರು ಎನ್ನುವ ನಂಬಿಕೆ ಹಲವಾರು ಕಥೆಗಳ ಮೂಲಕ, ಹಲವಾರು ಘಟನೆಗಳ ಮೂಲಕ ಇವತ್ತಿಗೂ ನಾವು ಕೇಳುತ್ತೇವೆ. ಈ ಬಗ್ಗೆ ಇತಿಹಾಸ ಪುಟಗಳಲ್ಲಿ ಕೂಡ ಉಲ್ಲೇಖವಿದೆ. ಮಾನವ ಜನಾಂಗದವರು ಆದಿ ಕಾಲದಿಂದಲೂ ನಾಗಾರಾಧನೆ ನಡೆಸಿಕೊಂಡು ಬಂದಿರುವುದು ತಿಳಿದು ಬರುತ್ತದೆ.
ಅನಂತ, ವಾಸುಕಿ, ಶೇಷ, ಪದ್ಮನಾಭ, ಕಂಬಲ, ಶಂಖಪಾಲ, ಧೃತರಾಷ್ಟ್ರ, ತಕ್ಷಕ ಮತ್ತು ಕಾಲಿಯ ಹೀಗೆ 9 ಜಾತಿಯ ನಾಗರ ಹಾವಗಳನ್ನ ಆರಾಧನೆ ಮಾಡಲಾಗುತ್ತದೆ. ಸರ್ಪ ಭಯ ಮತ್ತು ವಿಷದಿಂದ ತೊಂದರೆಯಾಗದೇ ಇರಲು ಹಲವು ಕಡೆ ನಾಗರ ಕಲ್ಲುಗಳಿಗೆ ಕ್ಷೀರಾಭಿಷೇಕ ಮಾಡುವ ಪದ್ಧತಿ ಕೂಡ ಇದೆ. ಪುರಾಣಗಳ ಪ್ರಕಾರ ಜನಮೇಜಯ ರಾಜ ತನ್ನ ತಂದೆ ಪರೀಕ್ಷಿತ ರಾಜನ ಸಾವಿಗೆ ಸರ್ಪ ಒಂದು ಕಾರಣವೆಂದು ತಿಳಿದು ಭೂಲೋಕದಲ್ಲಿ ಸರ್ಪ ಸಂಕುಲವನ್ನು ನಿರ್ನಾಮ ಮಾಡಲು ಸರ್ಪ ಯಜ್ಞವನ್ನ ಆರಂಭಿಸುತ್ತಾನೆ. ಋತ್ವಿಜರು ಹೋಮ ಮಾಡಲು ಆರಂಭಿಸಿದಾಗ ಸರ್ಪಗಳು ಒಂದರ ಹಿಂದೆ ಒಂದರ ಮೇಲೆ ಬಂದು ಅಗ್ನಿಕುಂಡಕ್ಕೆ ಬಿದ್ದು ಬೂದಿಯಾಗಲು ತೊಡಗುತ್ತವೆ. ಇದನ್ನು ಕಂಡ ಉಳಿದ ಸರ್ಪಗಳು ಸರ್ಪರಾಜ ವಾಸುಕಿಯ ತಂಗಿಯಾದ ಜರಾತ್ಕರು ಬಳಿ ಹೋಗಿ ದಯವಿಟ್ಟು ನಮ್ಮನ್ನು ಆ ರಾಜನ ಹೋಮದಿಂದ ರಕ್ಷಿಸಲು ಬೇಡಿಕೊಳ್ಳುತ್ತವೆ. ಸರ್ಪಗಳ ಮನವಿಗೆ ಜರಾತ್ಕರು ಒಪ್ಪಿ ತನ್ನ ಮಗನಾದ ಆಸ್ತಿಕನಿಗೆ ಯಜ್ಞವನ್ನು ನಿಲ್ಲಿಸಿ ಬರುವಂತೆ ಸೂಚನೆ ನೀಡುತ್ತಾಳೆ. ಆಸ್ತಿಕ ಋಷಿಯು ಸರ್ಪಯಜ್ಞ ಮಾಡುವ ಜನಮೇಜಯ ರಾಜನ ಯಜ್ಞಶಾಲೆಯನ್ನು ಪ್ರವೇಶಿಸಿ ತನ್ನ ವಿದ್ಯಾಬಲದಿಂದ ಪ್ರಾಣಿ ಹಿಂಸೆ ಮಹಾಪಾಪ, ನೀನು ಈಗಲೇ ಮಾಡುತ್ತಿರುವ ಸರ್ಪಯಜ್ಞವನ್ನು ನಿಲ್ಲಿಸಬೇಕೆಂದು ಬೋಧಿಸುತ್ತಾನೆ. ಜನಮೇಜಯನು ಆಸ್ತಿಕನ ಮಾತಿಗೆ ಬೆಲೆ ಕೊಟ್ಟು ಸರ್ಪಯಜ್ಞವನ್ನು ನಿಲ್ಲಿಸಿದಂತಹ ಆ ದಿನವೇ ನಾಗಪಂಚಮಿಯಾಗಿದೆ. ಶಿವನ ಆಭರಣ, ವಿಷ್ಣುವಿನ ಹಾಸಿಗೆ, ಗಣಪನ ಹೊಟ್ಟೆಯ ಪಟ್ಟಿ, ಸಮುದ್ರ ಮಂಥನ ಕಾಲದಲ್ಲಿ ಮಂದರ ಪರ್ವತರೆಂಬ ಕಡುಗೋಲಿಗೆ ಹಗ್ಗವಾಗಿ ದುರ್ಯೋಧನನ ಧ್ವಜದ ಚಿಹ್ನೆಯಾಗಿ ನಾಗ ಕಾಣಿಸಿಕೊಳ್ಳುತ್ತಾನೆ. ಪುರಾಣಗಳ ಪ್ರಕಾರ ನಾಗಪಂಚಮಿ ಎಂದು ಮಾಡುವ ಪೂಜೆಯು ರಾಹು, ಕೇತು ಮತ್ತು ಕಾಳಸರ್ಪ ದೋಷಗಳ ಕೆಟ್ಟ ಪರಿಣಾಮಗಳಿಂದ ಮುಕ್ತಿಯನ್ನು ನೀಡುತ್ತದೆ. ಶಿವನು ಯಾವಾಗಲೂ ತನ್ನ ಕೊರಳಲ್ಲಿ ವಾಸುಕಿಯನ್ನು ಇಟ್ಟುಕೊಂಡಿರುತ್ತಾನೆ ಎನ್ನುವ ನಂಬಿಕೆ ಇದೆ. ಆದ್ದರಿಂದ ಹಾವನ್ನು ಪೂಜಿಸುವುದು ಶಿವನನ್ನು ಮೆಚ್ಚಿಸುವುದಕ್ಕಾಗಿ. ಮಳೆಗಾಲದಲ್ಲಿ ಹಾವಿನ ಹುತ್ತದಲ್ಲಿ ನೀರು ಜಾಸ್ತಿ ಇರುವುದರಿಂದ ಹಾವುಗಳು ತಮ್ಮ ಬೀಲವನ್ನು ಬಿಟ್ಟು ಸುರಕ್ಷಿತ ಸ್ಥಳವನ್ನು ಹುಡುಕಿಕೊಂಡು ಹೋಗುತ್ತವೆ ಎಂದು ಹೇಳಲಾಗುತ್ತದೆ. ಅವುಗಳನ್ನು ರಕ್ಷಿಸಲು ಮತ್ತು ಹಾವಿನ ಕಡತದ ಭಯವನ್ನು ಹೋಗಲಾಡಿಸಲು ಭಾರತೀಯ ಸಂಸ್ಕೃತಿಯಲ್ಲಿ ನಾಗಪಂಚಮಿಯ ದಿನದಂದು ಹಾವನ್ನು ಪೂಜಿಸುವ ಸಂಪ್ರದಾಯ ಪ್ರಾರಂಭವಾಗಿತ್ತು. ನಾಗಪಂಚಮಿ ಸಾತ್ವಿಕತೆಗೆ ಗ್ರಹಿಸಲು ಉಪಯುಕ್ತ ಕಾಲ. ಪಂಚ ಪ್ರಾಣಗಳೇ ಪಂಚ ನಾಗಗಳಾಗಿವೆ. ನಾಗಪಂಚಮಿಯ ದಿನದಲ್ಲಿ ವಾತಾವರಣವು ಸ್ಥಿರವಾಗಿರುತ್ತದೆ. ಸಾತ್ವಿಕತೆಯನ್ನು ಗ್ರಹಿಸಲು ಈ ಕಾಲವು ಅತ್ಯಂತ ಯೋಗ್ಯ ಮತ್ತು ಬಹಳ ಉಪಯುಕ್ತವಾಗಿರುತ್ತದೆ. ಸರ್ಪಗಳು ಮೊದಲು ತುಂಬಾ ದುಷ್ಟವಾಗಿದ್ದವು, ಜನರಿಗೆ ಪೀಡೆಯನ್ನು ಉಂಟು ಮಾಡುತ್ತಿದ್ದವು. ದೇವತೆಗಳು ಇದನ್ನರಿತು ಬ್ರಹ್ಮನ ಬಳಿ ವಿನಂತಿಸುತ್ತಾರೆ. ಬ್ರಹ್ಮನು ಸರ್ಪಗಳು ಮತ್ತು ತಾಯಿ ಕದ್ರುವಿನ ಶಾಪದಿಂದಲೇ ವಿನಾಶ ಹೊಂದುತ್ತವೆಂದು ಸೂಚಿಸುತ್ತಾನೆ. ಸರ್ಪಗಳು ಎಲ್ಲಾ ಸಹೋದರರಿಂದ ಒಟ್ಟುಗೂಡಿ ಬ್ರಹ್ಮನಿಗೆ ಶಾಪವನ್ನು ಹಿಂದೆ ತೆಗೆದುಕೊಳ್ಳಲು ಪ್ರಾರ್ಥಿಸುತ್ತವೆ. ಅವರ ಅಪರಾಧಿ ಪ್ರಜ್ಞೆ ಪಶ್ಚಾತ್ತಾಪವನ್ನು ಮನಗೊಂಡ ಬ್ರಹ್ಮನ ಮುಂದೆ ಅಸ್ತಿಕನೆಂಬುವನನ್ನ ಸರ್ಪಕುಲ ರಕ್ಷಕನಾಗಿ ನಿಲ್ಲುವಂತೆ ನುಡಿಯುತ್ತಾನೆ. ಹಾಗೆ ಹೇಳುತ್ತಾ ಸರ್ಪಗಳು ಅತಳ ವಿತಳ ಪಾತಾಳಗಳಲ್ಲಿ ವಾಸಿಸಬೇಕೆಂದು ಹಾಗೂ ಯಾರನ್ನು ನೋಯಿಸದೆ ಕಚ್ಚಬಾರದೆಂದು ಆದೇಶಿಸುತ್ತದೆ. ಹೀಗಾಗಿ ಸರ್ಪಕುಲದ ಒಗ್ಗಟ್ಟಿನ ಪ್ರಾರ್ಥನೆ ರಕ್ಷಣೆಗೆ ಇವೆರಡು ಪ್ರತಿಫಲಿಸಿದ್ದು ನಾಗಪಂಚಮಿಯಂತಹ ಶುಭ ದಿನದಂದು. ಹೀಗಾಗಿ ಪಂಚಮಿಯ ದಿನ ನಾಗಗಳಿಗೆ ಒಂದು ಪ್ರತಿಷ್ಠಿತ ದಿನವಾಗಿದೆ. ಇಂದೇ ಅವುಗಳ ಪೂಜೆ ಮಾಡಬೇಕು. ಅದು ನಾನಾ ಪಾಪಗಳಿಗೆ ಪರಿಹಾರ ಕೂಡ ನೀಡುತ್ತದೆ ಎಂದು ಪುರಾಣ ಕಾಲದಿಂದಲೂ ಹೇಳಿಕೊಡುತ್ತಾರೆ. ಆದ್ದರಿಂದಲೇ ಈ ನಾಗಪೂಜೆಯನ್ನ ಮಾಡುತ್ತಾರೆ ಎನ್ನುವ ನಂಬಿಕೆ ನೂರಾರು ವರ್ಷಗಳಿಂದ ಭಾರತದಲ್ಲಿ ನಡೆದುಕೊಂಡು ಬಂದಿದೆ.